ಸ್ವಾತಂತ್ರ್ಯ ಹೋರಾಟದ ರಾಮ ಜನ್ಮಭೂಮಿಯ ಹೋರಾಟದ ಶೌರ್ಯವನ್ನ ಯುವ ಜನತೆಗೆ ತಿಳಿಸಲು ಬಜರಂಗ ದಳದಿಂದ ಶೌರ್ಯ ಜಾಗರಣ ರಥಯಾತ್ರೆ ನಡೆಯಲಿದೆ. ಚಿತ್ರದುರ್ಗದಿಂದ ಹೊರಡುವ ಈ ರಥಯಾತ್ರೆ ಅಕ್ಟೋಬರ್ 9ರಂದು ಮಂಗಳೂರಿಗೆ ಆಗಮಿಸಲಿದೆ ಎಂದು ಬಜರಂಗ ದಳದ ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ ಮೆಂಡನ್ ಹೇಳಿದ್ದಾರೆ. ಕದ್ರಿಯಾ ವಿಶ್ವಶ್ರೀಯಲ್ಲಿ ಮಾತನಾಡಿದ ಅವರು, ಪುತ್ತೂರಿಂದ ಆಗಮಿಸುವ ಈ ರಥಯಾತ್ರೆಯನ್ನ ಅಕ್ಟೋಬರ್ 9ರಂದು ಬೆಳಗ್ಗೆ 10 ಗಂಟೆಗೆ ಅರ್ಕುಳದಲ್ಲಿ ಮಂಗಳೂರು ನಗರಕ್ಕೆ ಭವ್ಯವಾಗಿ ಸ್ವಾಗತಿಸಲಾಗುತ್ತದೆ. ಮಧ್ಯಾಹ್ನ 3 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತ ಬಳಿಯಿಂದ ಭವ್ಯ ರಥಯಾತ್ರೆಯು ಕದ್ರಿ ಮೈದಾನದವರೆಗೆ ಶೋಭಾಯಾತ್ರೆಯ ಮೂಲಕ ಆಗಮಿಸಲಿದೆ. ಈ ಶೋಭಾಯಾತ್ರೆಯಲ್ಲಿ ದೇಶದ ಮಹಾಪುರುಷರ ಬಲಿದಾನಗೈದ ವೀರರ ಸ್ತಬ್ಧ ಚಿತ್ರಗಳು ಸಾಥ್ ನೀಡಲಿದೆ. ಬಳಿಕ ಕದ್ರಿ ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸಭೆ ನಡೆಯಲಿದೆ ಎಂದರು. ಸಭೆಯಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ದಿಕ್ಸೂಚಿ ಭಾಷಣ ನೀಡಲಿದ್ದಾರೆ ಎಂದು ತಿಳಿಸಿದರು. ಇತಿಹಾಸ ಇರಬಹುದು, ರಾಣಾ ಪ್ರತಾಪ್ ಸಿಂಗ್ ಅವರ ಇತಿಹಾಸ ಇರಬಹುದು, ಗುರು ಗೋವಿಂದ್ ಸಿಂಗ್ ಅವರ ಇರಬಹುದು. ನಮ್ಮ ಜಿಲ್ಲೆಯಲ್ಲಿ ಹೇಳಬೇಕಾದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮಗೆ ಮೊದಲು ಕಣ್ಣಿಗೆ ಕಾಣುವವರು ರಾಣಿ ಅಬ್ಬಕ್ಕ, ಅದರೊಟ್ಟಿಗೆ ಕೆದಂಬಾಡಿ ರಾಮಯ್ಯ ಗೌಡ್ರು, ಹಾಗೆ ಅತ್ತಾವರದ ಯಲ್ಲಪ್ಪ, ಹೀಗೆ ನೂರಾರು ಮಂದಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಶೌರ್ಯದ ಹೋರಾಟವನ್ನು ಮಾಡಿದ್ದಾರೆ. ಬೇರೆ ಬೇರೆ ಸಮುದಾಯದಿಂದ ಬಂದಂಥ ಹೋರಾಟಗಾರರು ದೇಶಕ್ಕಾಗಿ ಧರ್ಮಕ್ಕಾಗಿ ಎಷ್ಟೋ ಜನ ಸಾಧು ಸಂತರು ಹೋರಾಟವನ್ನು ಮಾಡಿದ್ದಾರೆ. ಆದರೆ ನಮ್ಮ ಇವತ್ತು ಏನು ಶಾಲೆಯಲ್ಲಿ ಕಲಿತಂಥ ಇತಿಹಾಸದಲ್ಲಿ ಎಲ್ಲ ವಿಚಾರಗಳು ಬರ್ತಾ ಇಲ್ಲ. ನಾವು ಕೂಡ ಅದೇ ವಿದ್ಯಾಭ್ಯಾಸವನ್ನು ಕಲಿತವರು. ಸ್ವಾತಂತ್ರ್ಯ ಬಂದಾಗ ಭಗತ್ ಸಿಂಗನ ಬಗ್ಗೆ ನಾವು ಚಿಂತನೆ ಮಾಡಬೇಕಾದ್ರೆ ನಾವು ಆಲೋಚನೆ ಮಾಡ್ತೇವೆ, ನಾವು ಶಾಂತಿಯಿಂದ ಸ್ವಾತಂತ್ರ್ಯವನ್ನು ಗಳಿಸಿದ್ದೇವೆ ಎನ್ನುವಂಥ ವಿಚಾರ ನಮ್ಮ ಮನಸ್ಸಲ್ಲಿದೆ. ಅದು 3 ರೀತಿಯ ಹೋರಾಟಗಳು ಆಗಿತ್ತು ಸ್ವಾತಂತ್ರ್ಯದಲ್ಲಿ. ಸುಭಾಷ್ ಚಂದ್ರ ಬೋಸರ INA ಹಿಂದೂ ಪರಿಷತ್ತಿನ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಇರುವುದಿಲ್ಲ. 50ನೇ ವರ್ಷಕ್ಕೆ ನಾವು ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೆವು. ಆದರೆ ಈ ಬಾರಿ ನಮ್ಮ ದೇಶದ ಎಲ್ಲ ಗ್ರಾಮಗಳಿಗೆ ವಿಶ್ವ ಹಿಂದೂ ಪರಿಷತ್ ಮುಟ್ಟಬೇಕು ಎನ್ನುವಂಥ ಹಿರಿಯರ ಸೂಚನೆಯಂತೆ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಮಿತಿಗಳನ್ನು ಪ್ರತಿ ಗ್ರಾಮಗಳಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ ಸಮಿತಿ ಮಾಡಬೇಕು ಎನ್ನುವಂಥ ವಿಚಾರವಾಗಿ ಆ ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಬಜರಂಗ ದಳದ ನೇತೃತ್ವದಲ್ಲಿ ಈ ದೇಶದಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕು. ನಮ್ಮ ಇತಿಹಾಸ ಶೌರ್ಯದ ಇತಿಹಾಸ. ಅದು ಸ್ವಾತಂತ್ರ್ಯ ಪೂರ್ವದ ಹೋರಾಟ ಇರ್ಬೋದು, ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ಸ್ವಾತಂತ್ರ್ಯದ ನಂತರ ನಡೆದಂಥ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯ